ಕೇಂದ್ರ ಸರ್ಕಾರದ ಕೋಟ್ಪಾ ನೀತಿ ಬಡವರ ಪಾಲಿಗೆ ಮರಣ ಶಾಸನವಾಗುವ ಸಾಧ್ಯತೆ ಇದೆ. ತಂಬಾಕು ನಿಷೇಧ ಆದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 7 ಲಕ್ಷ ಜನ ಬೀದಿಗೆ ಬರುವ ಸಾಧ್ಯತೆ ಇದೆ. ಬೀಡಿಯನ್ನು ನಂಬಿರುವ ನಮ್ಮ ಸಂಸಾರವನ್ನು ಬೀದಿಗೆ ತರಬೇಡಿ ಎಂಬ ಒತ್ತಾಯ ಎಲ್ಲೆಡೆಯಿಂದ ಕೇಳಿಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೀಡಿ ಕರಾವಳಿ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬೀಡಿ ಕೇವಲ ಉದ್ಯಮವಲ್ಲ. ಬೀಡಿ ಬಡವರ ಪಾಲಿನ ಜೀವನ, ಸಂಸಾರದ ಬಂಡಿ ದೂಡುವ ಆಶಾಕಿರಣ. ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಮನೆ ಹೀಗೆ ಕರಾವಳಿಯ ಬಡವರ ಮನೆಯ ಆಧಾರ ಸ್ತಂಭವಾಗಿ ಬೀಡಿ ಆಚರಿಸಿದೆ. ಕೇಂದ್ರ ಸರ್ಕಾರದ ಕೋಟ್ಪಾ ಕಾಯ್ದೆ ಜಾರಿಯಾದಲ್ಲಿ ಲಕ್ಷಾಂತರ ಮಂದಿಯ ಅನ್ನದ ಮೂಲ ನಾಶವಾಗಲಿದೆ. ಇವತ್ತು ದಾಖಾ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸರಿಸುಮಾರು 4 ಲಕ್ಷಕ್ಕಿಂತ ಮೇಲ್ಪಟ್ಟು ಬೀಡಿ ಕಾರ್ಮಿಕರು ಬದುಕ್ತಾ ಇದ್ದಾರೆ. ಅದನ್ನು ಬೀಡಿ ಕಟ್ಟಿ ಇದರಲ್ಲಿ ಲಾಗ್ ಬುಕ್ ಇದ್ದವರೇ ಸಾಧಾರಣ 3-3.5 ಲಕ್ಷದಷ್ಟು ಲಾಗ್ ಬುಕ್ PF ಇದ್ದವರಿದ್ದಾರೆ. ಉಳಿದಂತೆ 1 ಲಕ್ಷದಷ್ಟು ಲಾಗ್ ಬುಕ್ PF ಇಲ್ಲದವಂಥವರು ಕೂಡ ಇದ್ದಾರೆ. ಇವತ್ತು ಪರ್ಯಾಯವಾದ ವ್ಯವಸ್ಥೆ ಯಾವುದೂ ಇಲ್ಲದೆ ಏಕಾಏಕಿಯಾಗಿ ತಂಬಾಕು ನಿಷೇಧ ಅನಿವಾರ್ಯ, ಕ್ಯಾನ್ಸರ್ ಕಾಯಿಲೆಗೆ ಅದು ಆಪತ್ತು ಅಂತ ಹೇಳೋ ದೃಷ್ಟಿಯಲ್ಲಿ ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಹೇಳುವಂಥದ್ದು 1000 ಬೀಡಿಯಲ್ಲಿ 2 ಜನ ಕ್ಯಾನ್ಸರ್ ಬಂದರೂ ಕೂಡ 1000 ಜನ ಬೀಡಿ ಕಾರ್ಮಿಕರು ನಾಶ ಆಗ್ತಾರೆ. ಯಾರು ಸಾಯುವುದು ಜಾಸ್ತಿ? ಬೀಡಿ ಕಾರ್ಮಿಕರು. ಈ ಬೀಡಿ ಕಾರ್ಮಿಕರಿಗೆ ಬೇರೆ ಬೇರೆ ಸವಲತ್ತುಗಳು ಅವರ ಹೋರಾಟದಲ್ಲಿ ಸಿಕ್ಕಿದ್ದು, ಯಾವುದು ಕೊಡುಗೆ ಅಲ್ಲ. ಅವರೇ ಬಿಸಿಲಲ್ಲಿ ಕೆಂಬಾವಟ ಹಿಡಿದು ಹೋರಾಟ ಮಾಡಿಯೇ ಪಡೆದಂಥ ಎಲ್ಲ ಕಾನೂನುಗಳಿರುತ್ತೆ. ಇವತ್ತು ಕೇಂದ್ರ ಸರ್ಕಾರ ತರುವಂಥ ಎಲ್ಲ ಕಾನೂನುಗಳು ಕೂಡ ರೈತರ ವಿರೋಧವಾಗಿದೆ, ಕಾರ್ಮಿಕರ ವಿರೋಧವಾಗಿದೆ. ಅದರ ಜೊತೆಗೆ ಎಲ್ಲ ನೀವು ಕಾನೂನು ತಿದ್ದುಪಡಿ ನೋಡಿ, ಪರಿಸರದ ನಿಮಿತ್ತ, ಫಾರ್ ದ ಪರ್ಪಸ್ ಆಫ್ ಎನ್ವಿರಾನ್ಮೆಂಟ್, ಅದು ಬ್ಯಾಂಕಿಂಗ್ ಕಾಯ್ದೆ ಕೂಡ ಅದರಲ್ಲಿ ಅದೇ ರೀತಿ ಉಂಟು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಉದ್ಯಮವನ್ನು ನಂಬಿ 7 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. ಬಡ ಮಧ್ಯಮ ವರ್ಗದ ಉಳಿತಾಯದ ಮೂಲವಾಗಿರುವ ಬೀಡಿ ನಿಷೇಧವಾದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ. ಬೀಡಿ ಉದ್ದಿಮೆಯನ್ನೇ ನಂಬಿರುವ ಬ್ಯಾಂಕುಗಳು, ಉಳಿತಾಯ ಖಾತೆಗಳು ನಷ್ಟ ಅನುಭವಿಸಲಿದೆ. ವಿದ್ಯಾಭ್ಯಾಸ ಇಲ್ಲದ ಮಹಿಳೆಯರು ನಡೆಸುತ್ತಿರುವ ಬೀಡಿ ಸುತ್ತುವ ಉದ್ಯೋಗ ಕಡಿತವಾದರೆ ಬಡ ಕುಟುಂಬಗಳು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಲ್ಪಡುತ್ತಿದೆ. ಕೋಟ್ಪಾ ಕಾಯ್ದೆಯಿಂದ ಬೀಡಿಗೆ ವಿನಾಯಿತಿ ಕೊಡಿ ಎಂಬ ಒತ್ತಾಯ ಕೇಳಿಬಂದಿದೆ. ರೈತ ಕಾರ್ಮಿಕರು ಬದುಕಬಾರದು ಅನ್ನೋದು. ಯಾಕಂತ ಹೇಳಿ ಈ ದೇಶ ನಮ್ಮ ಜೀವಾಳ ಆಗಿರುವುದೇ ರೈತ ಕಾರ್ಮಿಕರಿಂದ. ರೈತ ಕಾರ್ಮಿಕರಿಲ್ಲದಿದ್ದರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸತ್ಯ. ಈಗ ಕೋಟ್ಪಾ ಕಾಯ್ದೆಯಿಂದಾಗಿ ಇವತ್ತು ಬೀಡಿ ಕೈಗಾರಿಕೆ ಬಂದು ಎಳೆಯೋದ್ರಿಂದ ಕ್ಯಾನ್ಸರ್ ಬರ್ತಾ ಅಂತ ಹೇಳ್ತಾರೆ. ಈಗ ಮದ್ಯಪಾನ ಹಾಗಾದರೆ ಅದು ಜೀವಕ್ಕೆ ಹಾನಿಕಾರವಲ್ಲ. ಈಗ ಒಂದು ಬೀಡಿಯಿಂದ ಒಂದು ಸಂಸಾರ ನಡೆಯುತ್ತದೆ, ಆದರೆ ಮದ್ಯಪಾನದಿಂದ ಇಡೀ ಸಂಸಾರವೇ ಹಾಳಾಗ್ತದೆ. ಹಾಗಾಗಿ ನಾವು ಸಂಸಾರವನ್ನು ಉಳಿಸುವ ಕಡೆ ಗಮನ ಹರಿಸುವ ಒಂದು ಸರ್ಕಾರ ಯಾವುದೇ ಇರ್ಬೋದು, ಸಂಸಾರವನ್ನು ಉಳಿಸುವ ಕಡೆ ನಮ್ಮ ಪ್ರಯತ್ನ ಆಗಿರಬೇಕು ಹೊರತು ನಮ್ಮ ಸಂಸಾರವನ್ನು ಒಡೆಯುವ ರೀತಿಯಲ್ಲಿ ಸರ್ಕಾರದ ನೀತಿಗಳು ಇರಬಾರ್ದು ಅನ್ನುವಂಥದ್ದು ನನ್ನ ಒಂದು ಮಾತು. ಈಗ ಒಂದು ಮದುವೆಯಾದ ಗಂಡ ಹೆಂಡತಿಗೆ ಮಕ್ಕಳು ಬೇಕಾ ಅನ್ನುವಂಥ ಪ್ರಶ್ನೆ ನೀವು ಕೇಳಿದ ಹಾಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳು ಬೇಕು, ಸಂಸಾರ ಭವಿಷ್ಯಕ್ಕೆ ನಮ್ಮ ಹೆಸರು ಹೇಳಿಕೆ ಸಂತಾನ ಉಳಿಬೇಕು, ಮಕ್ಕಳು ಬೇಕು. ಅದೇ ರೀತಿ ಈ ಕೈಗಾರಿಕೆ ಕೂಡ ನಮ್ಮ ಬದುಕು, ನಮ್ಮ ಉಸಿರು, ನಮ್ಮ ಮಕ್ಕಳು ಹೇಗಿದೆ ಅದೇ ರೀತಿ ಇದನ್ನು ನಂಬಿದ್ದೇವೆ ನಾವು. ನಮಗೆ ಈಗ ಬೀಡಿ ಕೈಗಾರಿಕೆ ತನ್ನಷ್ಟು ಬೀಡಿ ಕಟ್ಟದವರು ಇರದೇನೆ ಬೀಡಿ ಕೈಗಾರಿಕೆ ಬಂದರೆ ಮುಚ್ಚಿ ಹೋದರೆ ನಮ್ಮದೇನು ಅಭ್ಯಂತರಗಳಿಲ್ಲ. ಆದರೆ ಬೀಡಿ ಕಟ್ಟುವವರು ಇದ್ದಾರೆ, ಬೀಡಿಯನ್ನು ನಂಬಿ ಬದುಕುವವರು ಲಕ್ಷ ಜನ ಇದ್ದಾರೆ. ಆದರೆ ಬೀಡಿ ಕೈಗಾರಿಕೆ ಹೋದರೆ ಬೀಡಿ ಕಟ್ಟುವ ಕಾರ್ಮಿಕರಿಗೆ ಮಾತ್ರ ಅಲ್ಲ, ಬೀಡಿಗೆ ನಮಗೆ ಗುತ್ತಿದಾರಿಗೆ ಇರ್ಬೋದು, ಅಥವಾ ಎಲೆ ಬೆಳೆಸುವ ರೈತರು ಇರ್ಬೋದು, ಅಥವಾ ಹೊಗೆಸೊಪ್ಪು ಬೆಳೆಸುವ ರೈತರು, ಎಲ್ಲರೂ ಕೂಡ ಈ ಬೀಡಿ ಕೈಗಾರಿಕೆ ಭಾಗ. ಬೀಡಿ ಉದ್ಯಮ ಕಿತ್ತುಕೊಳ್ಳಲು ಯತ್ನಿಸುತ್ತಿರುವ ಕೇಂದ್ರ ಸರ್ಕಾರ ಪರ್ಯಾಯ ವ್ಯವಸ್ಥೆಯ ಉದ್ಯೋಗದ ಆಲೋಚನೆಯನ್ನೇ ಮಾಡಿಲ್ಲ. ಕೋಟ್ಪಾ ಕಾಯ್ದೆ ಜಾರಿಗೆ ತರುವ ಮೊದಲು ಅದರ ಸಾಧಕ ಬಾಧಕ ಅರ್ಥ ಮಾಡಿಕೊಳ್ಳಿ ಎಂದು ಬೀಡಿ ಸಿತ್ತುವ ಮಹಿಳೆಯರು ಗೋಗರೆದಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.